ಸಾರ್ವಜನಿಕವಾಗಿ ಅನುಕೂಲ ಆಗೋ ದೃಷ್ಟಿಯಿಂದ ಯಾವ ಅಂಡರ್ ಪಾಸ್ ಅನ್ನ ಮಾಡಬೇಕು, ಆ ಅಂಡರ್ ಪಾಸ್ ಆಗಲೇಬೇಕು. ನಿಟ್ಟೂರು ಗ್ರಾಮದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಹೆದ್ದಾರಿ 206ರ ನಿಟ್ಟೂರು ಗ್ರಾಮದಲ್ಲಿ ರೈತರು, ದಲಿತ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು, ಸ್ಥಳೀಯ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಕಳೆದ 4 ತಿಂಗಳ ಹಿಂದೆ ಕೆಳಸೇತುವೆ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆದರೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ. ನಿಟ್ಟೂರು ಬಸ್ ನಿಲ್ದಾಣದಲ್ಲಿ ಮೇಲ್ಸೇತುವೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, ಶಾಸಕ, ಸಂಸದರ ಮಾತಿಗೂ ಬೆಲೆ ಕೊಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 106 ಸಂಖ್ಯೆಯಲ್ಲಿ ಸೇರಿದ ಜನರು ಈ ಸ್ಥಳದಲ್ಲಿ ಅಂಡರ್ ಪಾಸ್ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಈಗ ಆರಂಭವಾಗಿರುವ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳದಲ್ಲಿ 106 ಸಾರ್ವಜನಿಕರು ಜಮಾಯಿಸಿದ್ದರು. ಮೇಲ್ಸೇತುವೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ತೊಂದರೆಯಾಗಲಿದ್ದು, ಸಾರ್ವಜನಿಕರು ನಗರಕ್ಕೆ ಆಗಮಿಸಬೇಕಾದರೆ 2 ಕಿಲೋಮೀಟರ್ ಹೆಚ್ಚುವರಿ ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಮಂಜುನಾಥ್ ಗುಬ್ಬಿ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತುಕತೆ ಆಗಿದೆ. ಅವರು ಸಮರ್ಪಕವಾದಂತಹ ಉತ್ತರ ಕೊಟ್ಟಿಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಆ ರಸ್ತೆನಲ್ಲಿ ಅಂಡರ್ ಪಾಸ್ ಮಾಡಿಕೊಡ್ತೀವಿ ಅಂತಕ್ಕಂಥ ಉತ್ತರ ಕೊಟ್ಟಿಲ್ಲದೆ ಇರೋ ಕಾರಣಕ್ಕೆ ನಾನು ಆರಕ್ಷಕ ಇಲಾಖೆಯವರಿಗೆ ಮತ್ತೊಮ್ಮೆ ಹೇಳ್ತೇನೆ, ಈ ಕಾರಣಕ್ಕೆ ನಾವು ರಸ್ತೆಗೆ ಬಂದಿದ್ದಾರೆ. ಸುಮ್ಮನೆ ಯಾರು ಕೆಲಸ ಇಲ್ಲದೆ ಅಂತಿಲ್ಲ. ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು ದಿನದ ದುಡಿಮೆಯನ್ನ ಬಿಟ್ಟು ಹೆಣ್ಮಕ್ಳು ಇವತ್ತು ರಸ್ತೆಗೆ ಬಂದಿದ್ದಾರೆ. ನಮ್ಗಿರೋದು 2 ಡಿಮ್ಯಾಂಡ್. ನಾವೇನು ಸರ್ಕಾರನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ನಮ್ಗೇನೋ ಹಸ್ತ ಐಭೋಗಗಳನ್ನು ಕೊಡಿ ಅಂತ ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಅನುಕೂಲ ಆಗೋ ದೃಷ್ಟಿಯಿಂದ ಯಾವ ಅಂಡರ್ ಪಾಸ್ ಅನ್ನ ಮಾಡಬೇಕು, ಆ ಅಂಡರ್ ಪಾಸ್ ಆಗಲೇಬೇಕು. ಅಂಡರ್ ಪಾಸ್ ಆಗ್ಲಿಲ್ಲ ಅಂತಂದ್ರೆ ನಾವು ಕೊಟ್ಟು ಭೂಮಿನಲ್ಲಿ ನೀವು ರಸ್ತೆ ಮಾಡ್ತಿದ್ದೀರಿ. ಯಾಕೆ ಅಂತಂದ್ರೆ ಇನ್ನೊಂದು ಡಿಮ್ಯಾಂಡ್ ಇದೆ. ಯಾರು ಕಾಂಟ್ರಾಕ್ಟರ್ ಇದಾರೆ ಇಲ್ಲಿ ರಸ್ತೆನಲ್ಲಿ ಕೆಲಸ ಮಾಡುವಂತವ್ರು ತಕ್ಷಣ ಕೆಲಸ ನಿಲ್ಲಿಸ್ಬೇಕು. ಯಾರು ಅವನು ಗುತ್ತಿಗೆದಾರ ಇದ್ದಾನೆ ಅವನು ತಕ್ಷಣ ಕೆಲಸ ನಿಲ್ಲಿಸಬೇಕು. ಊಟಾಟಿಕೆ ಏನು ಇಂಜಿನಿಯರ್ ನಮಗೆ ಪ್ಲಾನ್ ಮಾಡಿದಾಗ ನಾವು ಇದಕ್ಕೆ ಪಂಚಾಯತ್ಗೆ ಕೊಟ್ಟಿದ್ದು, ಪಂಚಾಯತ್ಗೆ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಜನಗಳು ಬಾಯಿನಲ್ಲೂ ಅದು ಬಂದಿದೆ. ನಮ್ಗೆ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ನೀವು ಸೈನ್ ಹಾಕಿದ್ದೀರಾ, ಕಾಫಿ ಕೊಟ್ಟು ಬಿಸ್ಕೆಟ್ ತಿಂದು ನೀವು ಸೈನ್ ಹಾಕಿ ಕೊಟ್ಟಿದ್ದೀರಾ, ಇವತ್ತು ಯಾಕೆ ಮಾಡಕ್ ಆಗ್ತಿಲ್ಲ ಅಂತ ಜನ ಕೇಳ್ತಾ ಇದಾರೆ. ನಮ್ಗೆ ಹಂಗಾಗಿ ನಮ್ಮ ಏರಿಯಾದಲ್ಲಿ ಇರೋಂತ ಜನಗಳು ಮಶಾಣಕ್ಕೆ ಹೋಗ್ಬೇಕಾದ್ರು ಜನ ಹೊತ್ಕೊಂಡು ನಾವ್ ಇಲ್ಲಿ ಬರ್ಬೇಕು. ಇಲ್ಲ 2 ಕಿಲೋಮೀಟರ್ ಯಾಕೆ 2 ಕೋಟಿ ಬಾಳ ಅಂತ ಬಿಲ್ಡಿಂಗ್ ಉಳಿಸವ್ರೆ ಅಂದ್ರೆ ನಮಗೆ ಸೇತುವೆ ಮಾಡ್ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ ಹೇಳ್ರಿ. ಸರ್ಕಾರ ಗಮನಿಸಬೇಕು. ಇಷ್ಟೆಲ್ಲ ಹೆಣ್ಮಕ್ಳುಗಳು ಕೂಲಿ ಮಾಡೋ ಜನ ನಾವು ಬೀದಿ ಕಟ್ತೀವಿ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಬೇಕು. ಇವಾಗ ನಾವು ಇವತ್ತೇ ಕಳಿಸ್ಕೊಡ್ತೀವಿ. ನೀವು ಕಳಿಸ್ತೀರಾ? ಮಾಡಿಸ್ಕೊಡ್ತೀವಿ. ಇಲ್ಲ ಈಗ ನಾನು ಭೌತಿಕತೆ ಮಾಡೋದು ಅಥವಾ ಹೇಳ್ಬೋದು, ಇವತ್ತೇ ಮಾಡ್ತೀನಿ ಅಂತ, ಇಲ್ಲ 1 ವಾರ ಬಿಟ್ಟು ಮಾಡ್ತೀನಿ ಅಂತ ಕೋರ್ಟ್ ಕೇಸ್ ಹೇಳ್ಬೋದು. ನನ್ನಂತ ಆಗುವಂಥ ಕೆಲಸ ಅಲ್ಲ ಇದು. ಬಟ್ ನಾನು ಮುಂದಕ್ಕೆ ತೊಗೊಂಬರುವ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀನಿ. ಒಂದು ನಿಮಿಷ ಶಿವಣ್ಣ ಅವರೇ, ನಾವು ಪ್ರಶ್ನೆ ಬಹಳ ಪ್ರೊಟೆಸ್ಟ್ ಮಾಡಿದ್ದೀರಾ, ಉತ್ತರ ಬೇಕು ಅಂತ ಹೇಳ್ತಿಲ್ಲ. ಆ ಉತ್ತರನ